ಪೂರ್ವ ಲಡಾಖ್ದ ಗಾಲ್ವಾನ್ ಪ್ರದೇಶದ ಚೀನಾ ಸೈನಿಕರನ್ನ ಒಟ್ಟಿಗೆ ನಡೆದಿನ ಸಂಘರ್ಷಡು ಹುತಾತ್ಮರಾಯಿನ ಭಾರತೀಯ ವೀರ ಯೋಧರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿರದ ಕದ್ರಿ ಸರ್ಕಿಟ್ ಹೌಸ್ ಕೈತಲುಪುನ ಹುತಾತ್ಮನ ಸ್ಮಾರಕಡು ಬುಧವಾರ ನಮನ ಸಂದಾಯರು. ಈ ಹೊರತು ಪಾತೆರ್ನ ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಈ ಕಾಲಘಟ್ಟಡು ದೇಶ ಒಗ್ಗಟ್ಟಾದು ಹೋರಾಟ ಮಲ್ಪಡಾತನು ಚೀನಾದ ಷಡ್ಯಂತ್ರನು ದೊಂಕುದು ಉಂಟಡಾತನು ಇಡೀ ದೇಶ ಒಂಜಾದು ಚೀನಾದ ವಿರುದ್ಧ ಪಾತೆರಡಾಯಿನ ಅನಿವಾರ್ಯತೆ ಉಂಡು ಆಕ್ರಮಣ ದೊಂಕುದು ಉಂತುನ ಸೈನಿಕ ಬಲ ನಮಡ ಉಂಡು ಚೀನಾದ ಒಬ್ಬೇ ರೀತಿಯ ಷಡ್ಯಂತ್ರ ಫಲಿಸುಜಿ ಪಡೆ ತೆರಿಪಾಯರು. ಷಡ್ಯಂತ್ರ ಮಾಡಿ ಗಡಿ ಪ್ರದೇಶದಲ್ಲಿ ದಾಳಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಈ ದಾಳಿಯಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ರಾಷ್ಟ್ರದ ಸೈನಿಕರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ವಿಶೇಷವಾಗಿ ಇವತ್ತು ಈ ಕಾಲಘಟ್ಟದಲ್ಲಿ ಇಡೀ ದೇಶ ಒಂದಾಗಿ ಹೋರಾಟ ಮಾಡಬೇಕಾಗಿದೆ. ಚೈನಾದ ಷಡ್ಯಂತ್ರವನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ಇವತ್ತು ಗಟ್ಟಿ ನಿರ್ಧಾರವನ್ನು ನಮ್ಮ ಪ್ರಧಾನಮಂತ್ರಿಗಳು ತಗೊಂಡಿದ್ದಾರೆ ಮತ್ತು ಗಟ್ಟಿ ನಿರ್ಧಾರವನ್ನು ತಗೊಳ್ಳುವಂಥ ಸರ್ಕಾರ ನಮ್ಮದಿದೆ. ಹಾಗಾಗಿ ಇಡೀ ದೇಶ ಒಂದಾಗಿ ಚೀನಾದ ವಿರುದ್ಧ ಮಾತನಾಡಬೇಕಾಗಿರ್ತಕ್ಕಂಥ ಒಂದಾಗಿ ಈ ದೇಶದ ರಕ್ಷಣೆ ದೃಷ್ಟಿಯಿಂದ ಮಾತನಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿದ್ದಾವೆ. ಪಕ್ಷ ಜಾತಿ ಮತ ಪಂಥ ಪಂಗಡವನ್ನು ಮಾಡ್ತೀವಿ. ಸೈನಿಕರ ಜೊತೆ ನಾವಿದ್ದೇವೆ ಅನ್ನುವಂಥ ವಿಶ್ವಾಸವನ್ನು ಮೂಡಿಸಬೇಕು. ನಮ್ಮ ದೇಶದ ಸೈನಿಕರಿಗೆ ಇವತ್ತು ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಇದೆ. ಯಾವುದೇ ಆಕ್ರಮಣವನ್ನು ಮೆಟ್ಟಿ ನಿಲ್ಲಿಸ್ತಕ್ಕಂಥ ಸೈನಿಕ ಬಲ ನಮ್ಮದಿದೆ. ಆ ವಿಶ್ವಾಸದಲ್ಲಿ ಸೈನಿಕರಿಗೆ ಮತ್ತು ಸರ್ಕಾರಕ್ಕೆ ಬೆಂಗಾವಲಾಗಿ ನಿಲ್ಲಬೇಕು. ಇವತ್ತು ಚೀನಾದ ಯಾವುದೇ ರೀತಿಯ ಷಡ್ಯಂತ್ರಗಳಿದ್ರೂ ಅದನ್ನು ಮೆಟ್ಟಿ ನಿಲ್ಲತಕ್ಕಂಥ ಸರ್ಕಾರ ಸೈನ್ಯ ನಮ್ಮದಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷರು ಶ್ರೀ ಸುದರ್ಶನ್, ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ, ಮಾಜಿ ಶಾಸಕರು ಶ್ರೀ ಯೋಗೀಶ್ ಭಟ್, ವಿಧಾನ ಪರಿಷತ್ ಮಾಜಿ ಸದಸ್ಯರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ಮೂಡಾ ಅಧ್ಯಕ್ಷರು ಶ್ರೀ ರವಿಶಂಕರ್ ಮಿಚಾರ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕಸ್ತೂರಿ ಪಂಚ, ಬಿಜೆಪಿ ವಕ್ತಾರರು ಜಗದೀಶ್ ಶೇನವ, ಕಾರ್ಪೊರೇಟರ್ಲು ಸುಧೀರ್ ಶೆಟ್ಟಿ ಕಣ್ಣೂರು, ಕದ್ರಿ ಮನೋಹರ್ ಶೆಟ್ಟಿ, ಶಕೀರಾ ಕಾವ ಸೇರಿದಂತೆ ಪ್ರಮುಖರು ಪಾಲ್ಪಡೆದಿದ್ದರು.